ನಾನು ಬೆನೆಡಿಕ್ಟಿನ ಸಭೆಯಿಂದ ಫಾದರ್ ಪ್ಲಾಸಿಡ್ ಸಂತೋಷ್. ಇಂದು ನಿನ್ನೆ ದಿನ ನಾವು ಈ ಗೋವಾ ಈ ಒಂದು ಚರ್ಚಿಗೆ, ಫ್ರಾನ್ಸಿಸರ ಚರ್ಚಿಗೆ ಬಂದಿರುವಂಥ ನಾವೆಲ್ಲರೂ ಈ ಒಂದು ಜನರ ಒಂದು ಸಂದಡಿಯನ್ನು, ಜನರ ಒಂದು ಎಲ್ಲರನ್ನು ನೋಡುವಾಗ ತುಂಬ ಒಂದು ಪ್ರೇರಣೆ, ಒಂದು ಸ್ಫೂರ್ತಿ. ಯಾಕಂತಂದರೆ ಅವರು ಸ್ಪೇನ್, ಪೋರ್ಚುಗಲ್ ದೇಶದಿಂದ ಇಲ್ಲಿಗೆ ಬಂದು ತಮ್ಮ ಜೀವನವನ್ನು ಬಡವರಿಗೋಸ್ಕರ ಅವರು ಸವೆಸಿ, ಅವರು ಆ ಬೈಬಲನ್ನು ಹಿಡಿದುಕೊಂಡು, ದೇವರ ಶಿಲುಬೆಯನ್ನು ಹಿಡಿದುಕೊಂಡು ಇಡೀ ಅನೇಕ ಸ್ಥಳಗಳಿಗೆ ಹೋಗಿ ದೇವರ ಒಂದು ಸುವಾರ್ತೆಯನ್ನು ಸಾರಿದರು. ಇದರಿಂದ ನಾವು ಕೂಡ ಪ್ರತಿಯೊಬ್ಬರು ಅವರ ಒಂದು ಜೀವನದ ಶೈಲಿ ಮತ್ತು ಅವರ ವ್ಯಕ್ತಿತ್ವತನದಿಂದ ನಾವೆಲ್ಲರೂ ಒಂದು ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ಪಡೆದು ನಾವು ಸಹಿತ ಅವರು ಹೇಗೆ ಒಬ್ಬ ಸರಳ ವ್ಯಕ್ತಿಯಾಗಿ ಒಂದು ಜೀವನವನ್ನು, ಪವಿತ್ರಾತ್ಮ ಭರಿತರಾದಂಥ ಜೀವನವರು ಅವರು ನಡೆಸಿದರು, ಹೇಗೆ ಯೇಸು ಸ್ವಾಮಿಯ ಒಂದು ಅದೇ ಹಾದಿಯಲ್ಲಿ ಅವರು ಸಾಗಿದರು, ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಇಂದು ಆ ಒಂದು ಪವಿತ್ರತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ನಡೆಸಬೇಕಾಗಿದೆ. ಏಕೆಂದರೆ ಈ ಜಗತ್ತು ಪಾಪದಿಂದ ತುಂಬಿ ತುಳುಕಿರುವಾಗ ಯೇಸು ಸ್ವಾಮಿ ಬಂದು ಎಲ್ಲ ಈ ಪಾಪ ಕೂಪದಿಂದ ನಮ್ಮನ್ನೆಲ್ಲ ರಕ್ಷಣೆ ನೀಡಿದರು, ನಮಗೆಲ್ಲ ರಕ್ಷಣೆ ನೀಡಿದರು. ಅದೇ ರೀತಿಯಲ್ಲಿ ಸಂತ ಫ್ರಾನ್ಸಿಸರು, ಅನೇಕ ಸಂತರು ಈ ಒಂದು ಭಾರತದ ಮಣ್ಣಿಗೆ ಬಂದು ಪಾವಿತ್ರತೆಯ ಒಂದು ಅರ್ಥವನ್ನು, ಜೀವನದ ಅರ್ಥವನ್ನು, ಸರಳ ಜೀವನದ ಅರ್ಥವನ್ನು ಅವರು ಕಲಿಸಿಕೊಟ್ಟರು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಸಹಿತ ಒಂದು ಪಾವಿತ್ರತೆಯನ್ನು ಅಂಗೀಕರಿಸಿಕೊಂಡು ಪ್ರಭು ಕ್ರಿಸ್ತರ ತರಹ ಮತ್ತು ಸಂತ ಫ್ರಾನ್ಸಿಸ್ ಅವರ ಥರ ವ್ಯಕ್ತಿತ್ವ ಜೀವನವನ್ನು ನಾವೆಲ್ಲರೂ ನಡೆಸಿದಾಗ ಮಾತ್ರ ನಮ್ಮ ಜೀವನ ನಿಜವಾಗಿಯೂ ಪಾಪವನ್ನು ತೊರೆದು ಪಾವಿತ್ರತೆಯನ್ನು ಅಂಗೀಕರಿಸಿಕೊಂಡು ಒಂದು ಉತ್ತಮವಾದ ಒಂದು ಮಾದರಿಯ ಜೀವನ, ಒಂದು ಆದರ್ಶಪ್ರಾಯವಾದ ಜೀವನ ಆಗುವುದರಲ್ಲಿ ಸಂದೇಹವಿಲ್ಲ. ಆಮೇನ್.